ಸಾಮಾಜಿಕ ಜಾಲತಾಣಗಳ ಮೂಲಕ ತೋರಿಸಬಹುದು. ಕರಾವಳಿಯಲ್ಲೂ 108 ಕಂಟೆಂಟ್ಗಳಿವೆ ಎಂದು ಜಗತ್ತಿಗೆ ಪರಿಚಯಿಸಿಕೊಟ್ಟ ಸಿನಿಮಾಟೋಗ್ರಾಫರ್ ಸಚಿನ್ ಎಸ್ ಶೆಟ್ಟಿ. ಕಡಲ ನಗರಿಯ ಕುತೂಹಲಗಳನ್ನು ಸಾಗರದಾಚೆಗೆ ಪರಿಚಯಿಸಿದವರು ಸಚಿನ್. ಶಟರ್ ಬಾಕ್ಸ್ ಫಿಲ್ಮ್ಸ್ ಯೂಟ್ಯೂಬ್ ಚಾನೆಲ್ ಮೂಲಕ 1 ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದಿದ್ದಾರೆ. ಸಚಿನ್ ಅವರ ಅಭಿಮಾನಿಗಳು ಕೇವಲ ಕರ್ನಾಟಕವಲ್ಲ, ದೇಶ ವಿದೇಶದಲ್ಲೂ ಇದ್ದಾರೆ. ಸಚಿನ್ ಮೂಲತಃ ಉಡುಪಿ ಜಿಲ್ಲೆಯ ಕಾಪುವಿನವರು. ಈ ಜಮಾನದ ಅಭಿಮಾನಿಗಳ ಬಹುಬೇಡಿಕೆಯ ಬೈಕರ್, ಬ್ಲಾಗರ್, ಸಾಹಸಿ ಸಿನಿಮಾಟೋಗ್ರಾಫರ್. ಸಚಿನ್ ಇಂದು ಪ್ರಸಿದ್ಧ ಯೂಟ್ಯೂಬರ್ ಆದರೆ ಅವರ ಹಾದಿಯೇ ರೋಚಕ. ಫೋಟೋಗ್ರಫಿ ಮಾಡುತ್ತಾ, ಕಿರುಚಿತ್ರಗಳನ್ನು ಮಾಡುತ್ತಾ, ಸಣ್ಣ ಪುಟ್ಟ ವಿಡಿಯೋಗಳನ್ನು ಯೂಟ್ಯೂಬ್ ಚಾನೆಲ್ಗೆ ಅಪ್ಲೋಡ್ ಮಾಡುತ್ತಾ ಯೂಟ್ಯೂಬ್ ಕಲೆಗಳನ್ನು ಕರಗತ ಮಾಡಿಕೊಂಡು ಅದರಲ್ಲೂ ಸಂಪಾದನೆ ಇದೆ ಎಂದು ಕಲಿತುಕೊಂಡವರು ಸಚಿನ್. ಕಡಲ ನಗರಿಯಲ್ಲಿ ಹುಟ್ಟಿ ಬೆಳೆದ ಸಚಿನ್ಗೆ ತುಳುನಾಡಿನ ಮೇಲೆ ಅಪಾರ ಪ್ರೀತಿ. ಇತ್ತೀಚೆಗಷ್ಟೇ 9,000ಕ್ಕೂ ಅಧಿಕ ಕಿಲೋಮೀಟರ್ಗಳನ್ನು ತನ್ನ ಸ್ನೇಹಿತರ ಜೊತೆ ಪಯಣಿಸಿ ಅಲ್ಲಿ ತುಳುನಾಡಿನ ಬಾವುಟವನ್ನು ಹಾರಿಸಿ ಬಂದಿದ್ದಾರೆ. ಸಚಿನ್ ಹಾಕುವ ಬಹುತೇಕ ವಿಡಿಯೋಗಳ ಕಂಟೆಂಟ್ ಕರಾವಳಿಯದ್ದು. ಸಚಿನ್ ಸುತ್ತಮುತ್ತಲಿನ ವಿಷಯವನ್ನೇ ಆಯ್ಕೆ ಮಾಡಿಕೊಂಡು ನವ ಮಾಧ್ಯಮದಲ್ಲಿ ಪ್ರಸಿದ್ಧಿ ಪಡೆದಿದ್ದಾರೆ. ತನ್ನ ವಿಭಿನ್ನ ಕಂಟೆಂಟ್ ಮೂಲಕ ಯುವ ಜನತೆಯನ್ನು ಸೆಳೆಯುವ ಸಚಿನ್ ಎಸ್ ಶೆಟ್ಟಿ ಇವರನ್ನು ಎಂಜಿಎಂ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗವು ನವ ಮಾಧ್ಯಮಗಳ ಹೊಸ ಸಾಧ್ಯತೆ ವಿಚಾರ ಸಂಕಿರಣಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದೆ. ಮತ್ತು ನಿಮ್ಮೆಲ್ಲರನ್ನ ಈ ಸೆಷನ್ಗೆ ಪ್ರೀತಿಯಿಂದ ಬರಮಾಡಿಕೊಂಡು ಮೊದಲನೇದಾಗಿ ಇವತ್ತು ತುಳು ಮಾತಾಡಿದ್ರೆ ಅಂದರೆ ಬೇರೆ ಬೇರೆ ಭಾಗದಲ್ಲಿ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಸೊ ಅವ್ರಿಗೆ ಅರ್ಥ ಆಗಲ್ಲ ತುಳು. ಸೊ ಕನ್ನಡದಲ್ಲೇ ಮಾತಾಡ್ತೀನಿ. ಕನ್ನಡದಲ್ಲಿ ಮಾತಾಡೋಷ್ಟು ಅಭ್ಯಾಸ ಇಲ್ಲ. ಸೊ ನನಗೆ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು 2013ನಲ್ಲಿ. ಸೊ ಅವಾಗ ಬರೀ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಿದ್ವಿ. ಪೃಥ್ವಿ ಮೆಂಬರ್ ಗೊತ್ತಿರ್ಬೋದು, ಡಿಯಾ ಫಿಲ್ಮ್ದು ಪೃಥ್ವಿ ಮೆಂಬರ್ ಅಂತ. ಸೊ ಅವ್ರ ಜೊತೆ ಸೇರ್ಕೊಂಡು ನಾವು ಶಾರ್ಟ್ ಫಿಲ್ಮ್ಸ್, ವೀಕ್ಲಿ ಶಾರ್ಟ್ ಫಿಲ್ಮ್ಸ್ ಬಿಡ್ತಾ ಇದ್ವಿ. ನಮ್ಮದೇ ಕ್ರೂ, ಯಾವ್ದು ಖರ್ಚೇನು ಮಾಡ್ತಾ ಇರಲಿಲ್ಲ. ನಾನು ಕ್ಯಾಮರಾ, ಎಡಿಟಿಂಗ್ ಮತ್ತು ಡೈರೆಕ್ಷನ್ ಮಾಡ್ತಿದ್ದೆ, ಮತ್ತು ಅವರು ಆ್ಯಕ್ಟಿಂಗ್ ಮಾಡ್ತಿದ್ರು. ಸೊ ವೀಕ್ಲಿ ಒಂದು ಶಾರ್ಟ್ ಫಿಲ್ಮ್ ಬಿಡ್ತಿದ್ವಿ. ಆದರೆ ಅದರಲ್ಲಿ ವಾಯ್ಸ್ ಓವರ್ ಏನಿಲ್ಲ, ಬರೀ ಮ್ಯೂಸಿಕ್ ಅಷ್ಟೇ, ಕಾಮಿಡಿ ಕಂಟೆಂಟ್ ಮಾಡ್ತಾಯಿದ್ವಿ. ಸೊ ಅದಾದಮೇಲೆ ಚಾನಲ್ ಸ್ವಲ್ಪ ಐಡ್ಲಿತ್ತು, ಅಂದರೆ ಯಾವುದೂ ವೀಡಿಯೋಸ್ ಬಿಡ್ತಾ ಇರಲಿಲ್ಲ. 2017ನಲ್ಲಿ ಒಂದು ಫಸ್ಟ್ ರೈಡ್ ಮಾಡಿದೆ, ಸೋಲೋ ರೈಡ್, ಕಾಶ್ಮೀರ್ ಟು ಕನ್ಯಾಕುಮಾರಿ. ಸೊ ಒಂದು ಡ್ರೀಮ್ ಇತ್ತು ನನಗೆ, ಇಡೀ ಇಂಡಿಯಾ ಸುತ್ತಿ ಅದರ ಬಗ್ಗೆ ತೋರಿಸ್ಬೇಕಂತ. ಅವಾಗ ಕೂಡ ಲಾಗ್ ಮಾಡ್ತಾ ಇರಲಿಲ್ಲ, ಬರೀ ಒಂದು ಗೋಪ್ರೋ ಹೆಲ್ಮೆಟಿಗೆ ಸಿಕ್ಸ್ಕೊಂಡು ಅದನ್ನು ಬರೀ ಮ್ಯೂಸಿಕ್ ಹಾಕಿ ಎಡ್ ಮಾಡ್ತಿದ್ದೆ. ಅಂದರೆ 37 ಡೇಸ್ ರೈಡ್ ಇತ್ತು ಅದು. ಕಾಶ್ಮೀರ ಟು ಕನ್ಯಾಕುಮಾರಿ, ಇಲ್ಲಿಂದ ಬೈ ರೋಡ್ ಹೋಗಿದ್ದು ಒಬ್ಬನೇ, ಸೋಲೋ ರೈಡರ್ ನಾನು. ಟೋಟಲ್ 16,000 ಕಿಲೋಮೀಟರ್ ಕವರ್ ಮಾಡಿದ್ದೆ ಟೋಟಲ್ ರೈಡಲ್ಲಿ. ಸೊ ಅದು ಕೂಡ ವಿಡಿಯೋ ಫುಲ್ ಬಿಟ್ಟಿರಲಿಲ್ಲ, ನಾನು ಅರ್ಧ ವಿಡಿಯೋ ಮಾಡೋಕ್ಕಾಗ್ತಿರಲಿಲ್ಲ. ಅಂದರೆ ಇಲ್ಲಿಂದ ಲದಾಖ್ ಹೋಗಿದ್ದಷ್ಟೇ, ಅಲ್ಲಿ ತನಕ ಮಾತ್ರ ಬಿಟ್ಟಿದ್ದು. ಸೊ ಇದೆಲ್ಲ ಸ್ಟಾರ್ಟಿಂಗ್ ಶುರುವಾಗಿದ್ದು ನನ್ನ ಸ್ಕೂಲ್ ಬಂದು ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಕಾಪೂರಲ್ಲಿ, ಕೆಲವರು ಗೊತ್ತಿರ್ಬೋದು ಇಲ್ಲಿ ಅವ್ರಿಗೆ. ಸೊ ಅಲ್ಲಿ ನಾನು ಸ್ಟಡೀಸಲ್ಲಿ ತುಂಬ ವೀಕ್ ಇದ್ದೆ. ಆ್ಯಕ್ಚುಲಿ ನನಗೆ ಅನಿಮೇಷನ್ ಮಾಡಬೇಕಂತ ತುಂಬ ಆಸೆ ಇತ್ತು. ಅವಾಗ ಅನಿಮೇಷನ್ ಫೀಸ್ ಬಂದು 2 ಲಕ್ಷ. ಅವಾಗ ನಮ್ಮ ಮನೆ ಪರಿಸ್ಥಿತಿ ಸ್ವಲ್ಪ ಬಂಗ, ಸಾರಿ, ತುಂಬ ಕಷ್ಟ ಇತ್ತು ಅವಾಗ. ಮನೇಲಿ ತುಂಬ ಕಷ್ಟ ಇತ್ತು, ಸಪೋರ್ಟ್ ಇತ್ತಿಲ್ಲ ಅವಾಗ. 9th ನಾನು ಬೇಕಂತಲೇ ಫೈಲ್ ಆದೆ. ಅಂದರೆ ನನಗೆ ಸ್ಟಡೀಸ್ ಬೇಡ, ಅನಿಮೇಷನ್ ಮಾಡಬೇಕಂತ. ಆಮೇಲೆ ಗೊತ್ತಾಗಿದೆ ಏನಂದರೆ ಅನಿಮೇಷನ್ ಮಾಡಬೇಕಾದ್ರೆ 10th ಪಾಸ್ ಆಗಬೇಕು. ಸೊ ಮತ್ತೆ ಆ ಸ್ಕೂಲಲ್ಲಿ ನನಗೆ ಅಡ್ಮಿಷನ್ ಕೊಟ್ಟಿಲ್ಲ. ನಾನು ಕಟ್ಪಡೆಯಲ್ಲಿ ಟ್ಯೂಟೋರಿಯಲ್ಗೆ ಒಂದು ಬಂದೆ, ಜಾಯ್ನ್ ಆದೆ. ಸೊ ಅಲ್ಲಿ ಕೂಡ ಆ್ಯಕ್ಚುಲಿ ನಾನು ಕಲ್ತಿದ್ದು ಇಂಗ್ಲೀಷ್ ಮೀಡಿಯಮಲ್ಲಿ, ಒಂದು ವಿದ್ಯಾನಿಕೇತನ. ಸೊ ನನಗೆ ಕನ್ನಡ ಅಷ್ಟು ಆವಾಗ ಬರ್ತಾ ಇರಲಿಲ್ಲ, ಕನ್ನಡ ಬರೆಯೋಕ್ಕೆಲ್ಲ ಬರ್ತಿರಲಿಲ್ಲ, ಮಾತಾಡೋಕೆ ಗೊತ್ತಿತ್ತು ಅಷ್ಟೇ. ಸೊ ಅಲ್ಲಿಗೆ ಬಂದು ಆವಾಗ ಏನಂದರೆ ಆ ಟೈಮಲ್ಲಿ ನಮಗೆ ಒಂದು 40-60 ಅದು ಇದು ಬರ್ತದೆ ಟಿಕ್ ಮಾಡೋಕ್ಕೆ. ಸೊ ಎಕ್ಸಾಮಲ್ಲಿ ಈಗ ಗೊತ್ತಿಲ್ಲ ಇದೆ ಅದೇ ಇಲ್ಲ ಅಂತ. ಆವಾಗ 40-60 ಅಂದರೆ 40% ನಮ್ಮ ಬರೆಯೋಕ್ಕೆ, ಆಮೇಲೆ ಟಿಕ್ ಮಾಡಿತ್ತು ಕ್ವಶನ್ ಆನ್ಸರ್ 4 ಆಪ್ಷನ್ ಕೊಟ್ಟಿದ್ರು. ಸೊ ಅದು ನನಗೆ ಅದೇ ಎಕ್ಸಾಮ್ ಹಾಲಲ್ಲಿ ಕೂಡ 10-20 ಹಾಕಿ ಟಿಕ್ ಮಾಡ್ತಿದ್ದೆ. ಸೊ ನನ್ನ ಕ್ಲಾಸಲ್ಲಿ ಅಂದರೆ ನನ್ನ ಟ್ಯೂಟೋರಿಯಲ್ಗೆ 34 ಜನ ಇದ್ವಿ. ಸೊ ಅದರಲ್ಲಿ ಪಾಸ್ ಆಗಿದ್ದ ನಾನು ಒಬ್ಬನೇ, ಅದು ಕೂಡ ಬೆಸ್ಟ್ ಪರ್ಸನ್. ಸೊ ಅದು ಮಾಡಿ ಮತ್ತೆ ನಮ್ಮ ಮನೆಯವರು ಏನು ಹೇಳಿದ್ರು, ಫಸ್ಟ್ ಪಿ ಯು ಡಿಗ್ರಿ ಮಾಡು ಅಂತ ಹೇಳಿ, ಅಂದರೆ ಫಸ್ಟ್ ಪಿ ಯು ಮಾಡಿ ಡಿಗ್ರಿ ಮಾಡು ಅಂತ. ಸೊ ಮತ್ತೆ ಫಸ್ಟ್ ಪಿ ಯು ಜಾಯ್ನ್ ಆಗಿದೆ. ನಂಗೆ ಇಷ್ಟ ಇರಲಿಲ್ಲ ಹೋಗೋಕ್ಕೆ. ಸೊ ಫಸ್ಟ್ ಪಿ ಯು ಜಾಯ್ನ್ ಆಗಿ ಕೂಡ ನಾನು ಬೇಕಂತಲೇ ಫೈಲ್ ಆದೆ ಫಸ್ಟ್ ಪಿ ಯು. ಸೊ ಮನೆಯವ್ರಿಗೆ ಗೊತ್ತಾಯಿತು ಇನ್ನೇನು ಕಲಿಯೋಕ್ಕಾಗಲ್ಲ. ಸೊ ಆವತ್ತು ನಾನು ಬೆಂಗಳೂರಿಗೆ ನನ್ನ ಅಂಕಲ್, ನನ್ನ ಮಮ್ಮಿ ಅಣ್ಣ, ಸೊ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ಓಡೋದೆ, ಅಂದರೆ ಅವರು ಟಿಕೆಟ್ ಎಲ್ಲ ಮಾಡಿ ಮನೇಲಿ ಏನು ಹೇಳಿಲ್ಲ, ಸೀದಾ ಬೆಂಗಳೂರಿಗೆ ಹೋದೆ. ಅಲ್ಲಿ ಹೋದ್ಮೇಲೆ ಅನಿಮೇಷನ್ ಫೀಸ್ ಹೋಗಿ ಕೇಳುವಾಗ 2 ಲಕ್ಷ ಹೇಳಿದ್ರು. ಅವ್ರು ನನಗೆ ಏನಿದ್ದಿಲ್ಲ ಕೈಲಿ.
ಸೊ ಏನಾದರೂ ಬೆಂಗಳೂರು ಹೋಗಬೇಕಿದೆ, ಏನಾದರೂ ಮಾಡಬೇಕು. ಸೊ ಅದಕ್ಕೆ ನಾನು ಮೊಬೈಲ್ ಟೆಕ್ನಿಷಿಯನ್ ಕೋರ್ಸ್ ಮಾಡಿದೆ. ಒಂದು 3 ತಿಂಗಳು ಮೊಬೈಲ್ ಟೆಕ್ನಿಷಿಯನ್ ಕೋರ್ಸ್ ಮಾಡಿ, ಯಾಕಂದರೆ ಆವಾಗ ನನಗೆ ತುಂಬ ಹುಚ್ಚಿತ್ತು ಈ ಎಲೆಕ್ಟ್ರಾನಿಕ್ಸ್. ಮನೆಯಲ್ಲಿ ಫ್ರಿಡ್ಜ್ ಇದ್ದರೆ ರೇಡಿಯೋ ಅದೆಲ್ಲ ಬಿಚ್ತಾ ಇದ್ದೆ, ಬಿಚ್ಚಿ ಮತ್ತೆ ಒಟ್ಟು ಹಾಗೆ ಆಗ್ತಾ ಇರಲಿಲ್ಲ, ಹಾಗೆ ಹಾಳಾಗ್ತಿತ್ತು. ಮನೇಲಿ ಏನು ಇದು ಎಲೆಕ್ಟ್ರಾನಿಕ್, ಈಗ ಆಟ ಆಡುವಾಗ ಹೊಸ ಕಾರ್ ತೊಗೊಂಡ್ಬಂದರು, ಈಗ ಚಿಕ್ಕ ಬೇರೆಯವ್ರ ಕಾರ್ ಇದ್ದರೆ ಅದನ್ನು ಒಳಗೆ ಏನಿದೆ ನೋಡಿ ಹುಚ್ಚಿತ್ತು ನನಗೆ. ಸೊ ಅದನ್ನು ಬಿಚ್ಚಿ ಎಲ್ಲ ಒಳಗೆ ಏನಿದೆ ನೋಡಿ ಆ ಮೋಟ್ರಲ್ಲಿ ಫ್ಯಾನ್ ಎಲ್ಲ ಹಾಕಿ ಅದೆಲ್ಲ ಮಾಡ್ತಿದ್ದೆ. ಸೊ ಅಲ್ಲಿ ಕೂಡ ಮೊಬೈಲ್ ಟೆಕ್ನಿಷಿಯನ್ ಮಾಡಿ ನೋಕಿಯಾ ಕೇರಲ್ಲಿ ನನಗೆ ಕೆಲಸ ಸಿಕ್ತು. ಸೊ ಮೊಬೈಲ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಿದ್ದೆ. ಸೊ ಅದರಲ್ಲಿ ಸ್ವಲ್ಪ ಹಣ ಒಟ್ಟು ಮಾಡಿ ಇದು EMI ಥರ ನಾನು ಅನಿಮೇಷನ್ ಕೋರ್ಸು ಜಾಯ್ನ್ ಆದೆ. 3 ಇಯರ್ಸ್ ಕೋರ್ಸ್, ಡಿಪ್ಲೊಮಾ ಕೋರ್ಸ್ ಮಾಡಿದ್ದೀನಿ. ಆ್ಯಂಡ್ ಅದು 3D ಮತ್ತೆ 2Dಯಲ್ಲಿ. ಅವಾಗ ನನಗೆ ಪಾಕೆಟ್ ಮನಿಗೆ ಅಷ್ಟು ಹಣ ಇದ್ದಿಲ್ಲ. ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 12ವರೆಗೆ ನನಗೆ ಇದಿತ್ತು, ಕ್ಲಾಸ್ ಇತ್ತು. ಅದಾದಮೇಲೆ ಮೊಬೈಲ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಿದ್ದೆ. 12ರಿಂದ ಮಧ್ಯಾಹ್ನ 12ರಿಂದ ರಾತ್ರಿ 8. ಅದಾದಮೇಲೆ ಮತ್ತೆ ಪಿಜ್ಜಾಟಿಗೆ ಜಾಯ್ನ್ ಆದೆ. ರಾತ್ರಿ 8ರಿಂದ ಮತ್ತೆ ನೈಟ್ 11ವರೆ ತನಕ ಪಿಜ್ಜಾಟಲ್ಲಿ ಡೆಲಿವರಿ ಬಾಯ್ಗೆ ಅಂತ ಹೋಗಿ ಅವರು ಕರೆದಿದ್ದ ನನ್ನ ಡೆಲಿವರಿ ಬಾಯ್ ಅಂತ ಕೆಲಸ ಕೊಡೋಕ್ಕೆ. ಬಟ್ ಅಲ್ಲಿ ಸ್ಟಾರ್ಟಿಂಗ್ ಹೋಗಿ ಒಂದು 3 ತಿಂಗಳು ಪ್ಲೇಟ್ ತೊಗೊಳ್ತಿದ್ದೀನಿ. ಸ್ಟಾರ್ಟಿಂಗ್ ಅಂದರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿಬಿಡುತ್ತೆ. ಸೊ ಡೈರೆಕ್ಟ್ ಡೆಲಿವರಿ ಬಾಯ್ ಕೆಲಸ ಸಿಗಲ್ಲ ಪಿಜ್ಜಾಟಲ್ಲಿ. 3 ತಿಂಗಳು ಡಿಶ್ ವಾಷರ್ ಆಗಿ ಅಲ್ಲಿ ಕೆಲಸ ಮಾಡಿ, ಆಮೇಲೆ ಒಂದೊಂದು ಎಕ್ಸಾಮ್ ಬರೆದು ಲಾಸ್ಟ್ಗೆ ಡೆಲಿವರಿ ಬಾಯ್ ಸಿಕ್ತು, ಜಾಬ್ ಸಿಗ್ತದೆ ಅದರಲ್ಲಿ. ಸೊ ನನಗೆ ಬೈಕ್ ಹುಚ್ಚು ಆವಾಗ ತುಂಬ ಇತ್ತು. ಸೊ ಅದಾದ್ಮೇಲೆ ಎಕ್ಸಾಮ್ ಬೈಕ್ ಹೋಗಿಲ್ಲ, ಯಾಕಂದರೆ ಬೈಕ್ಸ್ ಮೇಯ್ನ್ ಅಂದರೆ ನನಗೆ ಡೆಲಿವರಿ ಸ್ಕೂಟರ್ ಕೊಡ್ತಿದ್ರು ಅವರು. ಅದರಲ್ಲಿ ಅಂದರೆ ಡೆಲಿವರಿ ಮಾಡಿಕೊಂಡು ಪಾಕೆಟ್ ಮನಿ ಎಲ್ಲ ಮಾಡಿಕೊಂಡು ಅನಿಮೇಷನ್ ಕೋರ್ಸ್ ಕಂಪ್ಲೀಟ್ ಮಾಡಿದೆ. ಅನಿಮೇಷನ್ ಕೋರ್ಸ್ ಕಂಪ್ಲೀಟ್ ಮಾಡಿ ಜಾಬಲ್ಲಿ ಸಿಕ್ಕಿಲ್ಲ, ಅಂದರೆ ತುಂಬ ಕಷ್ಟದ್ದು. ಜಾಬ್ ಸಿಕ್ತು, 2D ಅನಿಮೇಟರ್ ಆಗಿ ಜಾಬ್ ಸಿಕ್ತು. ಅದರಲ್ಲಿ 2,000 1,000 ಅಷ್ಟೇ ಸ್ಯಾಲ್ರಿ ಇತ್ತು, 6 ಗಂಟೆಗೆ ಅಥವಾ ತಿಂಗಳಿಗೆ. ಮತ್ತು ಅಲ್ಲಿ ಕೆಲಸ ಆಗಿಲ್ಲ ಅಂದರೆ ಮತ್ತೆ ಇಲ್ಲಿ ಮಂಗಳೂರಿಗೆ ಬಂದೆ. ಫಸ್ಟ್ ಇಲ್ಲಿ ಒಂದು ಮೀಡಿಯಾ ನಮ್ಮದು V4 ನ್ಯೂಸ್ ಮಂಗಳೂರಲ್ಲಿ. ಸೊ ಅಲ್ಲಿ ಏನಂದರೆ ಎಡಿಟರ್ ಬೇಕಿತ್ತು. ಸೊ ಅಲ್ಲಿ ಎಡಿಟರ್ ನನಗೆ ಎಡಿಟಿಂಗ್ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಏನು ಗೊತ್ತಿಲ್ಲ, ಬರೀ ಅನಿಮೇಷನ್ ಬಿಟ್ಟು ನನಗೆ ಏನೇನು ಗೊತ್ತಿರಲಿಲ್ಲ. ಅನಿಮೇಷನ್, ಮೊಬೈಲ್ ಟೆಕ್ನಿಷಿಯನ್ ಅಲ್ಲಿ ಸುಳ್ಳು ಇರುತ್ತೆ. ಅಂದರೆ ನನಗೆ ಎಡಿಟಿಂಗ್ ಬರುತ್ತೆ. ಆವಾಗ EDS ಸಾಫ್ಟ್ವೇರ್, ಇಲ್ಲಿ ಗೊತ್ತಿರ್ಬೋದು EDS ಅಂತ. ಸೊ EDS ಸಾಫ್ಟ್ವೇರ್ ಅವಾಗ ಎಡಿಟಿಂಗ್ ಯೂಸ್ ಮಾಡ್ತಿದ್ರು. EDS 3 ಇತ್ತು, EDS 3 ಮತ್ತು 4. ನಾನೇನು ಮಾಡಿದೆ, ಯೂಟ್ಯೂಬ್ ಮುಖಾಂತರ ನೋಡಿ ಅದನ್ನು ಕಲ್ತ್ಬೋದು. ಅಲ್ಲಿ ಸುಳ್ಳು ಯೋಗಿ ಆಗಿದೆ ನಾನು, ಎಡಿಟಿಂಗ್ ಬರ್ತಂತ. ಸೊ ನ್ಯೂಸ್ ಫೈಲ್ಸ್ ಎಲ್ಲ ಕೊಡುವಾಗ ನಾನು ಈ ಕಡೆಯಿಂದ ಯೂಟ್ಯೂಬ್ ನೋಡಿಕೊಂಡು ಅದರಲ್ಲಿ ಟ್ಯೂಟೋರಿಯಲ್ಸ್ ನೋಡಿಕೊಂಡು ಎಡಿಟಿಂಗ್ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಒಂದು ವರ್ಷ ಕೆಲಸ ಆದಮೇಲೆ ಮತ್ತೆ ಇಲ್ಲಿ ಉಡುಪಿ ಚಾನಲ್ ನನಗೆ ಕ್ಯಾಮರಾ ಹುಚ್ಚು ಕೊಡುತ್ತೆ. ಕ್ಯಾಮರಾ ಅವಾಗ ಅಂದರೆ ಮುಟ್ಟಪಡಿಸಿರಲಿಲ್ಲ, ಫೋಟೋಗ್ರಫಿ ಹುಚ್ಚಿತ್ತು ಅವಾಗ. ಇಲ್ಲಿ ಉಡುಪಿ ಚಾನಲ್ ನನಗೆ ಪ್ರಸಾದ್ ಸರ್ ನಮ್ಮದು, ಅವರು ಒಳ್ಳೆ ಸಪೋರ್ಟ್ ಮಾಡಿದ್ರು. ಅಂದರೆ ಕ್ಯಾಮರಾ ಅವಾಗ ಈ DSLR ಇದ್ದೀರ ಅವಾಗ, DV ಕ್ಯಾಮರಾ ಕ್ಯಾಸೆಟ್ ಅಂತ ಮಾಡ್ತಿದ್ದೆ, DV ಕ್ಯಾಸೆಟ್. ಸೊ ಅದಕ್ಕೆ ನಾನು ನ್ಯೂಸ್ಗೆ, ಅಂದರೆ ನಮ್ಮದು ಇಲ್ಲಿ ಇದ್ದಾರಲ್ಲ ಸರ್ ಪ್ರಸಾದ್ ಇದ್ದಾರೆ. ಸೊ ಅವ್ರ ಜೊತೆ ನಾನು ನ್ಯೂಸ್ ರಿಪೋರ್ಟರ್ಗೆ ಹೋಗ್ತಿದ್ದೆ. ರಿಪೋರ್ಟಿಂಗ್ ಅಲ್ಲ, ಜರ್ನಲಿಸಮ್ ಮಾಡಿಲ್ಲ, ನ್ಯೂಸ್ ಶೂಟ್ ಮಾಡೋಕ್ಕೆ ಹೋಗ್ತಿದ್ದೆ. ಅದಾದಮೇಲೆ ಅದನ್ನೇ ಅದೇ ನ್ಯೂಸ್ ನಾನು ಎಡಿಟಿಂಗ್ ಮಾಡಿ ಯೂಟ್ಯೂಬ್ ಚಾನಲ್ ಆಲ್ಮೋಸ್ಟ್ ಒಂದು 2 ವರ್ಷ ಕೆಲಸ ಮಾಡಿ, ಮತ್ತು ನನ್ನದೇ ಆದಂಥದ್ದು ಚಾನಲ್ ಓಪನ್ ಮಾಡಿ, ಶಟರ್ ಬಾಕ್ಸ್ ಫಿಲ್ಮ್ಸ್ ಅಂತ. ಅದೇ 2013ರಲ್ಲಿ ಚಾನಲ್ ಓಪನ್ ಮಾಡಿ ಅದರಲ್ಲಿ ಶಾರ್ಟ್ ಫಿಲ್ಮ್ಸ್, ಆಲ್ಬಮ್ ಸಾಂಗ್ಸ್, ಆಮೇಲೆ ಟ್ರಾವೆಲ್ ವಿಡಿಯೋಸ್. ಮೇಯ್ನ್ ಅಂದರೆ ವರ್ಷಕ್ಕೊಮ್ಮೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. 2017ನಲ್ಲಿ ಕಾಶ್ಮೀರ ಟು ಕನ್ಯಾಕುಮಾರಿ, 18ನಲ್ಲಿ ಇಂಡಿಯಾ ಮತ್ತು ನೇಪಾಳ ಟ್ರಾವೆಲ್ ಮಾಡಿದೆ. ಸೊ ಅದ್ರಲ್ಲಿ ಕೂಡ ಒಳ್ಳೆ ಎಲ್ರಿಗೂ ಇಷ್ಟ ಆಯಿತು ಆ ವಿಡಿಯೋಸ್ ಎಲ್ಲ. ಅಂದರೆ ಅವಾಗ ನಾನು ಪ್ರಾಪರ್ DSLR ತೊಗೊಂಡೋಗಿ ಅವತ್ತು ಎಡಿಟಿಂಗ್ ಮಾಡಿ, ಅಂದರೆ ಇವತ್ತು ರೈಡ್ ಮಾಡಿದೆ. ರೈಡಿಂಗ್ ಮುಗಿಸುವಾಗ ಒಂದು ನೈಟ್ 10 ಗಂಟೆ ಆಗ್ತಿತ್ತು. 10 ಗಂಟೆ ಕೂತ್ಕೊಂಡು ಎಡಿಟಿಂಗ್. ಆ ರೈಡ್ ಕೂಡ ಒಳ್ಳೆ ಸಕ್ಸಸ್ ಆಯಿತು. ಅದೊಂದು 28 ಡೇಸ್ದು ರೈಡ್ ಇತ್ತು, 12,000 ಕಿಲೋಮೀಟರ್ ಅಪ್ ಆ್ಯಂಡ್ ಡೌನು. ಸೊ 2020 ಮತ್ತು ಲಾಕ್ಡೌನ್ ಶುರು ಆಯಿತು. ಅವಾಗ ರೈಡಿಂಗ್ ಇಲ್ಲ, ಫಂಕ್ಷನ್ಸ್ ಎಲ್ಲ ಹೊರಗೆ ಮಾಡ್ತಾ ಇರ್ತಿಲ್ಲ. ಸೊ ನಾನೇನು ಮಾಡ್ತೀನಿ, ಮನೇಲಿ ಕೂತ್ಕೊಂಡು ನಮ್ಮ ಲಾಕ್ಡೌನಲ್ಲಿ ಅಂದರೆ ನಮ್ಗೆ ಏನು ಮಾಡ್ಬೋದು ಅಂದರೆ ಒಂದು ಕುಕಿಂಗ್ ವೀಡಿಯೋಸು ಅಷ್ಟೇ. ಕುಕಿಂಗ್ ಅಂದರೆ ಸ್ವಲ್ಪ ಔಚಿದೆ, ಕುಕಿಂಗ್ ಕೂಡ ಅದು ಮಾಡ್ತೀನಿ. ಕುಕಿಂಗ್ ವೀಡಿಯೋಸ್ ಮತ್ತು ಬೇರೆ ಬೇರೆ ಕಾಮಿಡಿ ವೀಡಿಯೋಸ್ ಎಲ್ಲ ಮಾಡಿ ಶುರು ಮಾಡಿದೆ. ಸೊ ಲಾಕ್ಡೌನಲ್ಲಿ ನಮ್ಮ ಚಾನಲ್ ಪಿಕಪ್ ಆಯಿತು. 10,000 ಸಬ್ಸ್ಕ್ರೈಬರ್ ಇದ್ದಿದ್ದು 1 ಇಯರಲ್ಲಿ 1,15,000 ಸಬ್ಸ್ಕ್ರೈಬರ್ಸ್ ತನಕ ಗ್ರೋ ಆಯಿತು. ಇನ್ನೊಂದಂದರೆ ಲಾಕ್ಡೌನಲ್ಲಿ ನನಗೆ ಸುಮ್ಮನೆ ಗೊತ್ತರೆ ನಮ್ಮದು ಈಗ ಈ ನಮ್ಮ ಫೀಲ್ಡಲ್ಲಿ, ಕ್ಯಾಮ್ರಾ ಫೀಲ್ಡಲ್ಲಿ ನಾವು ಕಲಿತಾ ಇರಬೇಕು. ಅಂದರೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರೆ ನಾವು ಇನ್ನು ಮುಂದೆ ಹೋಗ್ತೀವಿ. ಸುಮ್ಮನೆ ಗೊತ್ತರೆ ಅದು ಅಲ್ಲೇ ಇರುತ್ತೆ. ಎಡಿಟಿಂಗ್ ಇರಲಿ, ಕ್ಯಾಮ್ರಾ ವರ್ಕ್ ಇರಲಿ. ಸೊ ಬೇರೆ ಬೇರೆ ಯೂಟ್ಯೂಬ್ ಅಂದರೆ ಮೇಯ್ನ್ ನಮಗೆ ಇದು ಪ್ಲ್ಯಾಟ್ಫಾರ್ಮ್. ಅಂದರೆ ಅದರಲ್ಲಿ ನಮಗೆ ಬೇರೆ ಬೇರೆ ಟೆಕ್ನಿಕ್ಸ್ ಕಲಿಬೋದು ಯೂಟ್ಯೂಬಲ್ಲಿ ನೋಡಿಕೊಂಡು, ಟ್ಯೂಟೋರಿಯಲ್ಸ್, ಆಮೇಲೆ ಎಡಿಟಿಂಗ್ ಟೆಕ್ನಿಕ್ಸ್ ಕಲಿಬೋದು. ಸೊ ಅದನ್ನು ಮಾಡ್ತಾ ಇದ್ದೆ. ಸೊ ನಮ್ಮದೇ ಒಂದು ಫ್ರೆಂಡ್ ಸರ್ಕಲ್ ಗೊತ್ತಿರ್ಬೋದು ಎಲ್ರಿಗೆ. ಆ ಶಟರ್ ಬಾಕ್ಸ್ ಫಿಲ್ಮ್ಸಲ್ಲಿ ತುಂಬ ಫ್ರೆಂಡ್ಸ್ ಇದ್ದಾರೆ ನಾವು. ಸೊ ನಾವೆಲ್ಲ ಒಟ್ಟಿನಲ್ಲಿ ಶಾರ್ಟ್ ಫಿಲ್ಮ್ಸ್ ಇದ್ವಿ, ಆಲ್ಬಮ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ತುಂಬ ಕ್ಲಿಕ್ ಆಯಿತು. ಆಮೇಲೆ ಮೇಯ್ನ್ ಅಂದರೆ ಈ ನಮ್ಮ ಮಂಗಳೂರು ಉಡುಪಿಯಲ್ಲಿ ತುಂಬ ಇದಿದೆ, ಏನಂದರೆ ಕಲ್ಚರ್ಸ್ ಇದೆ, ಬೇರೆ ಬೇರೆ ಟೈಪ್ ಕಲ್ಚರ್.
ಮುಂಚಿನೆಲ್ಲ. ಸೊ ಅದನ್ನು ನಾವಲ್ಲಿ ಎಕ್ಸ್ಪ್ಲೋರ್ ಮಾಡಿ ಅದನ್ನು ನಾನು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಜನರಿಗೆ ತುಂಬ ಇಷ್ಟ ಆಯಿತು ಅದಕ್ಕೆ, ಅಂದರೆ ಕಲಿಯಿಂದ ನೀವು ಕೇಳ್ಬೋದು ನೋಡಿ. ಸೊ ಅದನ್ನು ಯಾವ ಥರ ಎಲ್ರಿಗೂ ಸಿಗುತ್ತಂತ, ಸೊ ಅದು ಯಾವ ಥರ ತೆಗಿತಾರೆ ಅಂತ ಯಾರು ಗೊತ್ತಿರಲಿಲ್ಲ. ಅದನ್ನು ನಾವು ಅಂದರೆ ಯಾವ ಥರ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಸೊ ಅದರದ್ದೆಲ್ಲ ಕಲ್ಚರ್. ಮತ್ತು ಕಂಬಳ ಎಲ್ಲರೂ ನೋಡ್ತೀವಿ, ಎಲ್ರಿಗೂ ಕಂಬಳ ಇಷ್ಟ ಇದೆ, ಎಲ್ಲರೂ ಕಂಬಳ ನೋಡ್ತೀವಿ. ಆದರೆ ಕಂಬಳ ಕೋಣ ಅದನ್ನು ಯಾವ ಥರ ಸಾಕ್ತಾರೆ ಅದ್ರ ಬಗ್ಗೆ ಜನರಿಗೆ ಗೊತ್ತಿಲ್ಲ. ಸೊ ಅವ್ರ ಮನೆಗೆ ಹೋಗಿ ನಾನು ಅದನ್ನು ಯಾವ ಥರ ಸಾಕ್ತಾರೆ, ಅದನ್ನು ತುಂಬ ಕಷ್ಟ ಇದೆ ಸಾಕಕ್ಕೆ. ಒಂದು ಕಂಬಳ ಅಂದರೆ ತುಂಬ ಖರ್ಚು ಮಾಡ್ತಾರೆ ಅದಕ್ಕೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಾರೆ, ಅದಕ್ಕೆ ಏನು ಹಾಕ್ತಾರೆ ತಿಂಡಿ, ಅದನ್ನು ಯಾವ ಥರ ಹೆಲ್ತಿಯಾಗಿ ಇರ್ತಾರೆ. ಸೊ ಅದ್ರ ಬಗ್ಗೆ ತೋರಿಸೋಕ್ಕೆ ತುಂಬ ಇಷ್ಟ. ಆಮೇಲೆ ಮೇಯ್ನ್ ನಮ್ಮದು ಈಗ ನಮ್ಮ ಕೌಶಲ್ಯ ಏರಿಯಾದಿದ್ವಿ ಫಿಶಿಂಗ್, ಅದೊಂದು ಮೇಯ್ನ್ ಕಂಟೆಂಟ್. ಫಿಶಿಂಗ್ ಕೂಡ ನಾವು ಫಿಶ್ ಮಾರ್ಕೆಟ್ ಹೋಗಿ ತಗೊಂಡ್ಬರ್ತೀವಿ, ಅದನ್ನು ತಿಂತೀವಿ. ಬಟ್ ಅದನ್ನು ಹಿಡಿಯೋಕ್ಕೆ ಯಾವ ಥರ ಕಷ್ಟಪಡ್ತಾರೆ ಅಂದರೆ ತುಂಬ ಕಷ್ಟ ಇದೆ, ತುಂಬ ರಿಸ್ಕ್ ಇದೆ. ಸೊ ಅದನ್ನು ಕೂಡ ಅದರಲ್ಲಿ ನನಗೆ ಕೂಡ ಹೆದರಿಕೆ ಆಗಿದೆ ಫಸ್ಟ್ ಟೈಮ್ ಬೋಟಲ್ಲಿ. ಸೊ ಅದು ಯಾವ ಥರ ಎಷ್ಟು ಗಂಟೆ ಬೆಳಿಗ್ಗೆ ಹೇಳ್ತಾರೆ, ಯಾವ ಥರ ಫಿಶಿಂಗ್ ಟೈಪ್ಸ್ ಬೋಟ್ಸ್ ಇದೆ, ಎಷ್ಟೆಷ್ಟು ಅಂದರೆ ಕೆಲವು ಬೋಟ್ಸ್ ಎಲ್ಲ 15 ಡೇಸ್ಗೆಲ್ಲ ಹೋಗಿ ವಾಪಸ್ ಬರುತ್ತೆ. ಇಲ್ಲಿಂದ ಮುಂಬೈ ಹೋಗ್ತಾರೆ, ಗುಜರಾತ್ ಹೋಗ್ತಾರೆ. ಸೊ ಅಲ್ಲಿಂದ ಹೋಗಿ ಕೆಲವು ಲಾಸ್ಟ್ ಒಂದು ಬೋಟ್ ಮಿಸ್ ಆಗಿದೆ, ಇನ್ನೊಂದು ಸುದ್ದಿ ಅಂದರೆ ಯಾರಿಲ್ಲ. ಸೊ ಆ ಥರ ರಿಸ್ಕ್ ಇದೆ. ಸೊ ಅದನ್ನೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಇನ್ನೊಂದು ಪ್ಲ್ಯಾನ್ ಇದೆ, ಅದು ಇಷ್ಟೊಳಗೆ ಯಾರು ಮಾಡಿಲ್ಲ. ಅಂದರೆ 15 ಡೇಸ್ ಒಂದು ಬೋಟಲ್ಲಿ ನಾನು ಹೋಗ್ತಾ ಇದ್ದೀನಿ ಅವ್ರ ಜೊತೆ. ಅಂದರೆ ಅವ್ರು ಯಾವ ಥರ ಅಲ್ಲಿ ಮೀನಿಡ್ತಾರೆ, ಯಾವ ಥರ ಇರ್ತಾರೆ, ಏನು ತಿಂತಾರೆ ಅಲ್ಲಿ. ಸೊ ಅವ್ರ ಜೊತೆ ನಾನು ಕೂಡ ಹೋಗಿ ಒಂದು ಎಕ್ಸ್ಪ್ಲೋರ್ ಮಾಡೋ ಪ್ಲ್ಯಾನ್ ಇದ್ದೀನಿ, ನೋಡ್ಬೇಕೀಗ. ಮತ್ತು ಮೇಯ್ನ್ ಅಂದರೆ ನನಗೆ ಟ್ರಾವೆಲಿಂಗ್ ಅಂದರೆ ಇಲ್ಲಿ ತುಳುನಾಡಲ್ಲಿ ನಮಗೆ ಪ್ಲೇಸಸ್ ತುಂಬ ಇದೆ, ನಮಗೆ ಟೆಂಪಲ್ಸ್ ಇದೆ ತುಂಬ, ಆಮೇಲೆ ಕಲ್ಚರ್ಸ್ ಇದೆ. ಸೊ ಎಲ್ಲ ನಮಗೆ ಅಂದರೆ ವಾಟ್ಸ್ ಗಿಫ್ಟ್ ಅದು ಇಲ್ಲಿ ನಮ್ಗೆ ಆ ಥರ ಇಲ್ಲಿದೆ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡ್ಕೊಂಡು ಮಾಡಿದರೆ ತುಂಬ ಕಂಟೆಂಟ್ಸ್ ಇಲ್ಲಿದೆ. ನೆಕ್ಸ್ಟ್ ಕೂಡ ನಮ್ಮ ರಾಘವನ ಜೊತೆ ಒಂದು ಹೋಗಬೇಕಿತ್ತು 25ಗೆ ಸ್ಪಿಟಿ ವ್ಯಾಲಿ ಮತ್ತು ಲದಾಖ್ಗೆ. ಸೊ ಅದು ಮಿಸ್ ಆಯಿತು ಸ್ವಲ್ಪ, ಇಲ್ಲಂದರೆ 25ಗೆ ಮತ್ತೆ ಹೋಗ್ತಿದ್ವಿ. ಒಳ್ಳೆ ಟೀಮ್ ಅವ್ರದ್ದು, ಅಂದರೆ ಫೋಟೋಗ್ರಾಫರ್ಸ್ ಮತ್ತೆ ನಾವೆಲ್ಲ ಹೊಡ್ಸಿರುವಾಗ ಅದು ಬೇರೆನೇ ಕಂಟೆಂಟ್ ಬರುತ್ತೆ. ನೆಕ್ಸ್ಟ್ ನೋಡೋಣ. ಥ್ಯಾಂಕ್ ಯು. ಏನಾದರೂ ಕ್ವಶನ್ಸ್ ಇದ್ದರೆ ಕೇಳ್ಬೋದು, ಯಾಕಂದರೆ ನನಗೆ ಅಷ್ಟು ಮಾತಾಡೋಕ್ಕೆ ಬರಲ್ಲ. ಬಹುಶಃ ಇಂಥದ್ದೊಂದು ಹೊಸತನದ ಕಂಟೆಂಟನ್ನು ಕೊಟ್ಟದಕ್ಕಾಗಿ ನಮ್ಮ ತುಳುನಾಡಿನ ಸೆಲೆಬ್ರಿಟಿ ನಾವು ಹೊರಗಡೆ ನೋಡಿದೆವು, ಅವ್ರಿಗೆ ಯಾವ ರೀತಿ ಅವರಿಗೆ ಅಭಿಮಾನಿಗಳಿದ್ದಾರೆ ಎಂಬುದಾಗಿ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಅವರಿಗೆ ಕೃತಜ್ಞತೆ ಮೊದಲನೇದಾಗಿ. ಅವರ ಬಗ್ಗೆ ನಿಮ್ಮ ಪ್ರಶ್ನೆಗಳನ್ನು ಖಂಡಿತ ಇರುತ್ತೆ. ಪ್ರಶ್ನೆಗಳಿಗೆ ಅವರು ತುಳುವಲ್ಲಿ ಉತ್ತರ ಕೊಟ್ಟರು ತೊಂದರೆ ಇಲ್ಲ, ನಮಗೆ ಏನು ಕೂಡ ತೊಂದರೆ ಇಲ್ಲ. ತುಳು ಕನ್ನಡ ಮಿಕ್ಸ್ ಮಾಡಿದರೆ ಇನ್ನೂ ಖುಷಿ ಆಗುತ್ತೆ ಕೇಳಲಿಕ್ಕೆ. ಬಹಳ ಅರ್ಥಪೂರ್ಣವಾಗಿ ಮತ್ತು ಮಾಹಿತಿಗಳು ತುಂಬ ಸಿಗ್ತಾ ಇದೆ ನಮಗೆ, ಅದು ಬಹಳ ಖುಷಿ ಆಗ್ತಾ ಇದೆ. ನಾವು ಕಳೆದಂಥ ಸಮಯ ವ್ಯರ್ಥ ಆಗಲಿಲ್ಲ. ಇವತ್ತು ಏನು ನಾವು ಟೈಮ್ ಸ್ಪೆಂಡ್ ಮಾಡಿದ್ದೇವೆ ಅದು ಖಂಡಿತವಾಗಿ ವ್ಯರ್ಥ ಆಗಲಿಲ್ಲ. ಅನೇಕ ಕಾಲೇಜ್ಗಳಲ್ಲಿ ಈಗಾಗಲೇ ಆಳ್ವಾಸ್ ಕಾಲೇಜಿನ PG ಡಿಪಾರ್ಟ್ಮೆಂಟಿಂದ ಫೋಟೋಸ್ ಬರ್ತಾ ಇದೆ. ಈ ಡಿಪಾರ್ಟ್ಮೆಂಟ್ನಲ್ಲಿ ಕೂತ್ಕೊಂಡು ಅವರು ಲೈವ್ ಸ್ಟ್ರೀಮಿಂಗನ್ನು ನೋಡ್ತಾ ಇದ್ದಾರೆ. ಎಲ್ಲೆಲ್ಲ ವಿದ್ಯಾರ್ಥಿಗಳಿಗೆ ಬರಲಿಕ್ಕೆ ಆಗ್ತಾ ಇರೋ ಅವರ ಡಿಪಾರ್ಟ್ಮೆಂಟನ್ನು ಕೂತ್ಕೊಂಡು ಲೈವ್ ಸ್ಟ್ರೀಮಿಂಗಲ್ಲಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಇವತ್ತಿನ 2 ಸೆಷನ್ ಕರಾವಳಿಯಲ್ಲಿ ಉಂಟು 108 ಕಂಟೆಂಟು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಹಿತ್ಯ ನನ್ನ ಅನುಭವ, ಈ 2 ಸೆಷನನ್ನು ಅದ್ಭುತವಾಗಿ ನಡೆಸಿಕೊಟ್ಟಂಥ ನಮ್ಮ ಉಡುಪಿಯ ಹೆಮ್ಮೆಯ ಸಚಿನ್ ಎಸ್ ಶೆಟ್ಟಿ ಅವರಿಗೆ ಮತ್ತು ಮಾನಸಿ ಸುಧೀರ್ ಅವರಿಗೆ ನಾವು ಪ್ರೀತಿಯಿಂದ ಅವರ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಮಧ್ಯೆ TV ಮಾಧ್ಯಮದ ವರದಿಗಾರರಾಗಿದ್ದುಕೊಂಡು ನಮಗೆ ಯಾವತ್ತಿಗೂ ಸಹಕಾರವನ್ನು ಕೊಡುವಂಥ ಇಬ್ಬರು ಹಿರಿಯ TV ಮಾಧ್ಯಮದ ವರದಿಗಾರರಿದ್ದಾರೆ. ಸುವರ್ಣ ನ್ಯೂಸ್ 24x7ನ ಶಶಿಧರ್ ಮಾಸ್ತಿಬೈನವರು ಮತ್ತು ಪಬ್ಲಿಕ್ ಟಿವಿಯ ದೀಪಕ್ ಜೈನ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಈ ಸಮಯದಲ್ಲಿ ಸಚಿನ್ ಶೆಟ್ಟಿ ಅವರಿಗೆ ಮತ್ತು ಮಾನಸಿ ಸುಧೀರ್ ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕೆಂಬುದಾಗಿ ಕಾಲೇಜಿನ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳು ದೀಪಕ್ ಜೈನ್ ಅವರು ದಯವಿಟ್ಟು ಬರಬೇಕು. ನಮ್ಮ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಸದಾಕಾಲ ಪ್ರೋತ್ಸಾಹವನ್ನು ಕೊಡುವವರು, ಮಾಹಿತಿಯನ್ನು ಕೊಡುವವರು, ಏನೇ ಹೊಸತಿದ್ರು ಬಂದು ತಿಳಿಸುವವರು, ಇವರಿಗೆ ಈ ಸಮಯದಲ್ಲಿ ಇವರಿಬ್ಬರು ಕೂಡ ಗೌರವದ ಸ್ಮರಣಿಕೆಯನ್ನು ನೀಡಬೇಕೆಂಬುದಾಗಿ ವಿನಂತಿಸಿದ್ದಾರೆ. ದಯವಿಟ್ಟು ಒಂದು ಕ್ಷಣ ಕುಳಿತುಕೊಳ್ಬೇಕು ಕೂಡ.